صل وسلم وبارك على رسولك سيدنا محمد وعلى آل وأصحاب سيدنا ومولانا محمد. اللهم أوصل ثواب ما قرأناه منا إلى حضرة حبيبنا وشفيعنا وسيدنا المصطفى محمد صلى الله عليه وسلم وإلى حضرات سائر الأنبياء والمرسلين وعبادك الصالحين آمين وأوليائك الكرام أجمعين آمين. اللهم وإلى حضرة شيخنا قطب الأقطاب الشيخ محي الدين عبد القادر الجيلاني قدس الله سره العزيز، وإلى حضرة شيخنا سلطان العارفين الشيخ أحمد الكبير الرفاعي قدس الله سره العزيز. اللهم وإلى حضرة شيخنا تاج العلماء قدس الله سره العزيز. اللهم وإلى حضرة شيخنا تاج الفقهاء قدس الله سره العزيز. اللهم وإلى حضرات أهل الخير والطاعة والصلاح كلهم أجمعين آمين. اللهم زد لهم شرفا على شرفهم وفضلا على فضلهم آمين. اللهم انفعنا بهم في الدين والدنيا والآخرة آمين. اللهم وإلى حضرات أمواتنا خاصة آمين وأموات جميع المؤمنين عامة آمين. إلى حضرات المدفونين من المؤمنين في هذه البقعة يا رب العالمين آمين. اللهم اغفر لنا ولهم وارحمنا وارحمهم واجمع بيننا وبينهم في دار الأمان آمين. اللهم بارك لنا في تعلمنا وفي تعليمنا في زراعتنا في تجاراتنا آمين وفي معاملاتنا. اللهم بارك لنا في حركاتنا وفي سكناتنا آمين وفي أسماعنا وأبصارنا وقوتنا وأنفسنا آمين. اللهم بارك في اجتماعنا هذا آمين وفي زيارتنا هذا آمين وفي أمرنا هذا آمين. اللهم بارك فيما نحن فيه وفيما توجهنا إليه آمين وفيما نويناه بركة تامة كما باركت في أمور عبادك الصالحين آمين. اللهم ارزقنا الإخلاص في جميع أمورنا وفي عباداتنا يا أرحم الراحمين. ولإخواننا ولأخواتنا ولجميع المؤمنين والمؤمنات اللهم اقنا وإياهم شر ما قضيت. اللهم احفظنا وإياهم من جميع الآفات والبليات والمصيبات. اللهم اجعل جمعنا هذا جمعا مرحوما وتفرقنا من بعده تفرقا معصوما. ولا تجعل منا ولا فينا ولا معنا شقيا ولا مطرودا ولا محروما. ربنا آتنا في الدنيا حسنة. വേറെല്ലാം ഇതിലത്തും നമുക്ക് നല്ല സഹകരിച്ചുകൊണ്ടുള്ളത് എല്ലാത്തിനും ഞങ്ങൾ സഹകരിച്ചുകൊണ്ടുണ്ട്. അതിന് ജമാഅത്തിൻ്റെ കണക്കിൽ ഞങ്ങളെ അധ്യക്ഷരും ഞങ്ങളെ കോശാധികാരും ഒരു ജസ്റ്റ് ഒരു ഷാളിടണം. ಭಾರತ್ ಬೀಡಿ ಪ್ರೈವೇಟ್ ಲಿಮಿಟೆಡ್ ಇದರ ಆಡಳಿತ ಪಾಲುದಾರರು ದಿವಂಗತ ಅನಂತ ಪೈ ಇವರ ಸ್ಮರಣಾರ್ಥ UT ಫರೀದ್ ಫೌಂಡೇಶನ್ ಇದರ ಸಹಯೋಗದಲ್ಲಿ ಬೇಕಲ ಉಸ್ತಾದ್ ಮೆಮೋರಿಯಲ್ ಚಾರಿಟಿ ಫೌಂಡೇಶನ್ ಇವರಿಗೆ ಕೊಡಮಾಡಿದಂಥ ಈ ಒಂದು ಆಂಬ್ಯುಲೆನ್ಸ್ ಇದನ್ನು ಲೋಕಾರ್ಪಣೆ ಮಾಡುವಂಥ ಕಾರ್ಯಕ್ರಮ ಇವತ್ತು ನಡೆಯುತ್ತಿದೆ. ಈ ಕ್ಷೇತ್ರದ ಗೌರವಾನ್ವಿತ ಶಾಸಕರು, ಮಾಜಿ ಸಚಿವರು ಯಾವತ್ತೂ ಸಮಾಜಮುಖಿ ಚಿಂತನೆಯನ್ನು ಮೈಗೂಡಿಸಿಕೊಳ್ಳುವುದರ ಮೂಲಕ ನಾಡಿನ ಜನರ ನಾಡಿ ಮಿಡಿತವನ್ನು ಅರಿತಕ್ಕಂಥ ಈ ರಾಜ್ಯ ಕಂಡ ಅಪರೂಪದ ಆದರ್ಶ ಜನನಾಯಕ ಸನ್ಮಾನ್ಯ UT ಖಾದರ್ ಅವರ ನೇತೃತ್ವದಲ್ಲಿ ಇವತ್ತು ಇದು ಲೋಕಾರ್ಪಣೆಗೆಯಲಿದೆ. ಈ ಪ್ರದೇಶಕ್ಕೆ ತನ್ನ ಅನಾರೋಗ್ಯದ ಕಾರಣ ಇದ್ರೂ ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮೊಡನೆ ಸೇರಿದಂಥ ಗೌರವಾನ್ವಿತ UT ಖಾದರ್ ಸಾಹೇಬರನ್ನು ನಾವು ಈ ಕಾರ್ಯಕ್ರಮಕ್ಕೆ ಆದರಣೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಗಣವೆತ್ತ ತಾಲೂಕ್ ಪಂಚಾಯತ್ನ ಮಾಜಿ ಅಧ್ಯಕ್ಷರು, ಈ ಭಾಗದ ಕ್ರಿಯಾಶೀಲರು ಆಗಿರ್ತಕ್ಕಂಥ ಚಂದ್ರ ಸಾರ್ ಕರ್ಕೇರ್ರವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಮುಡಿಪು ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರು, ಕ್ರಿಯಾಶೀಲ ಯುವ ನಾಯಕರು ಆಗಿರ್ತಕ್ಕಂಥ ಪ್ರಶಾಂತ್ ಕಾಜವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಈ ಭಾಗದ ಹಿರಿಯರು, ಆದರಣೀಯರು ಆಗಿರ್ತಕ್ಕಂಥ ಹಾಜಿ ಕುಂಜಬಾಕಾಯಿ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಈ ಭಾಗದ ಗ್ರಾಮ ಪಂಚಾಯತಿನ ಪ್ರಥಮ ಪ್ರಜೆ ಗೌರವಾನ್ವಿತ ಗಣೇಶ್ ನಾಯ್ಕರವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ.
ಲಯನ್ಸ್ ಜಿಲ್ಲಾ ಮಾಜಿ ಗವರ್ನರ್, ಕುರ್ನಾಡು ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರು ಆದರಣೀಯ ದೇವದಾಸ್ ಭಂಡಾರಿ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಘನವೆತ್ತ ವೈದ್ಯ, ಮುಡಿಪು ಪರಿಸರದಲ್ಲಿ ಸಮಾಜಮುಖಿ ಚಿಂತಕಿಯಾಗಿರ್ತಕ್ಕಂಥ ಡಾಕ್ಟರ್ ಸುರೇಖಾ ಮೇಡಮ್ ಇವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಈ ಭಾಗದ ಕ್ರಿಯಾಶೀಲ ಉದ್ಯಮಿ, ಸಮಾಜಮುಖಿ ಚಿಂತಕರು, ಸಮಾಜ ಸೇವಕರು ಆಗಿರ್ತಕ್ಕಂಥ ಆದರಣೀಯ ಎಸ್.ಕೆ. ಅಬ್ದುಲ್ ಖಾದರ್ ಹಾಜಿ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಮುಡಿಪು ಬ್ಲಾಕ್ ಕಾಂಗ್ರೆಸ್ಸಿನ ಉಪಾಧ್ಯಕ್ಷರು, ಕ್ರಿಯಾಶೀಲರಾಗಿರ್ತಕ್ಕಂಥ ನಾಸಿರ್ ನಡುಪದವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಡಾಕ್ಟರ್ ಇಫ್ತಿಕಾರ್ ಅಲಿ ಅವರು ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಮ್ಮೊಡನೆ ಸಹಕಾರವನ್ನು ನೀಡಿದ್ದಾರೆ, ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಕುರ್ನಾಡು ಗ್ರಾಮ ಪಂಚಾಯತಿನ ಮಾಜಿ ಅಧ್ಯಕ್ಷರಾದಂಥ ಹಾಜಿ ಸೂಫಿ ಕುಂಜಿ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ನರಿಂಗಾಣ ವಲಯದ ಅಧ್ಯಕ್ಷರು ಆಗಿರ್ತಕ್ಕಂಥ ಹನೀಫ್ ಚಂದೈತುಲ್ ಇವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಜುಬೇರ್ ಅರ್ಕಾನ್ ಇವರನ್ನು ಈ ಅರಪ್ಪ ಜುಬೈರ್ ಇವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಅರುಣ್ ಡಿಸೋಜಾ ಇವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ರಫೀಕ್ ಪಜೀರ್ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಈ ಆಂಬ್ಯುಲೆನ್ಸ್ ಸೇವೆಯನ್ನು ನಿರಂತರವಾಗಿ ಜನರಿಗೆ ಸೇವೆಯನ್ನು ಸಲ್ಲಿಸುವಂಥ ಮುಖಾಂತರ ಬಹಳಷ್ಟು ಗುರುಪಣ್ಣ ಬಂದಿರತಕ್ಕಂಥ ನಮ್ಮ ಅಬ್ದುಲ್ ರಹಮಾನ್ ತೋಟಾಳ್ರವರು, ಅದೇ ರೀತಿಯಾಗಿ ಸಿದ್ದೀಕ್ ಹುವಾಕೊಕಲ್ರವರು, ಅದೇ ರೀತಿಯಾಗಿ ಹನೀಫ್ ಮುಡಿಪುರವರು, ಅದೇ ರೀತಿಯಾಗಿ ಸಿರಾಜ್ ಪಜೀರ್ರವರು, ಬಸೀರ್ ಸಾಜ್ಗಾರ್ ಮುಡಿಪು ಇವರು, ಅದೇ ರೀತಿಯಾಗಿ ನಮ್ಮ ಅಶ್ರಫ್ ಚೋಟಾ ಇವರು, ಅದೇ ರೀತಿಯಾಗಿ ಯಾಕೂಬ್ ಮುದುಗಾರ್ ಇವರು ಈ ಸೇವೆಗೆ ನಿರಂತರವಾಗಿ ನಮ್ಮೊಡನೆ ಇರ್ತಾರೆ. ಅವರನ್ನು ಕೂಡ ಸ್ವಾಗತಿಸಿಕೊಂಡು ಹರಪ್ಪ ಗ್ರೂಪಿನ ಇನ್ನೋರ್ವರಾದಂಥ ಹನೀಫ್ರವರು ಮತ್ತು ನಮ್ಮ ಮಾದುಮೂಲೆ ಗ್ಯಾಸ್ ಏಜೆನ್ಸಿ ಸಿದ್ರಾ ಫಯಾಜ್ರವರನ್ನು ಮತ್ತು ಎಲ್ಲ ಆದರಣೀಯ ಗಣ್ಯರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಂಡು, ಮಾಧ್ಯಮದ ಗೆಳೆಯರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಂಡು, ಪಂಚಾಯತ್ ಸದಸ್ಯರುಗಳು, ನಾಡಿನ ಎಲ್ಲ ಹಿರಿಯ ಕಿರಿಯ ಸಹೋದರಿಯರನ್ನು ಸ್ವಾಗತಿಸಿಕೊಂಡು, ಅದೇ ರೀತಿಯಾಗಿ ನವಾಜ್ ಕಲ್ಲರ್ಕೋಡಿ ಇವರನ್ನು ಕೂಡ ಸ್ವಾಗತಿಸಿಕೊಂಡು, ರಾಮನ್ ಚಂದೈತುಲು, ಫಯಾಜ್ ಮಂಟಪದವ್, ಅಬ್ದುಲ್ ಖಾದರ್ ಕೋಟೆಕಣಿ ಕಟ್ಟೆಪುಣಿ, ಅದೇ ರೀತಿ ಎಲ್ಲ ಆದರಣೀಯ ನೇತರರನ್ನು ಸ್ವಾಗತಿಸಿಕೊಂಡು ಕಾರ್ಯಕ್ರಮವನ್ನು ಈ ಆಂಬ್ಯುಲೆನ್ಸನ್ನು ಲೋಕಾರ್ಪಣೆಗೊಳ್ಳುವುದರ ಮೂಲಕ ಎರಡು ಹಿತವಚನಗಳನ್ನು ನೀಡಬೇಕೆಂಬುದಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಕರಾವಳಿ ಪ್ರದೇಶದಲ್ಲಿ ಧಾರ್ಮಿಕ ವಿದ್ವಾಂಸರಲ್ಲಿ ತನ್ನದಾದ ಹೆಸರು ಮೂಡಿಸಿ ಸರ್ವ ಧರ್ಮದವರ ಜೊತೆ ಕೂಡ ಅತ್ಯಂತ ಗೌರವವಾಗಿ ಮತ್ತು ಮಾರ್ಗದರ್ಶಕರಾಗಿ ನಮ್ಮನ್ನು ಅಗಲಿದಂತಹ ಬಹುಮಾನದ ಬೇಕಲ್ ಉಸ್ತಾದ್ರವರನ್ನು ಪರಿಚಯ ಇಲ್ಲದವರು ಯಾರು ಕೂಡ ಇರಲಿಕ್ಕೆ ಸಾಧ್ಯ ಇಲ್ಲ. ಬಹುಶಃ ತಮ್ಮ ಸಂಪೂರ್ಣ ಜೀವಿತಾವಧಿಯಲ್ಲಿ ಧಾರ್ಮಿಕ ಮಾರ್ಗದರ್ಶನ ಜೊತೆಯಲ್ಲಿ ಸಾಮಾಜಿಕವಾದ ಚಿಂತನೆ ಮತ್ತು ಸಹೋದರತೆಯ ವಿಷಯದ ಒತ್ತನ್ನು ಕೊಟ್ಟು ಪ್ರತಿಯೊಂದು ಪ್ರದೇಶದಲ್ಲಿ ಕೂಡ ಸಹೋದರತೆಯ ಪ್ರೀತಿ ವಿಶ್ವಾಸವನ್ನು ಸಮಾಜ ಕಟ್ಟಲಿಕ್ಕೆ ತಮ್ಮದ ಕೊಡುಗೆ ಕೊಟ್ಟಿದ್ದಾರೆ. ಕಳೆದ ವರ್ಷ ಅವರು ಅಗಲಿರುವುದು ನಮಗೆಲ್ಲರಿಗೂ ಕೂಡ ಬಹುಶಃ ಇದು ಅತ್ಯಂತ ತುಂಬಲಾರದ ನಷ್ಟವಾಗಿದ್ದು, ಬಹುಶಃ ಅವರ ಹೆಸರಿನಲ್ಲಿ ಅವರ ಕುಟುಂಬಸ್ಥರು ಇವತ್ತು ಬೇಕಲ್ ಉಸ್ತಾದ್ ಮೆಮೋರಿಯಲ್ ಟ್ರಸ್ಟನ್ನು ಪ್ರಾರಂಭಿಸಿದ್ದಾರೆ. ಮುಡಿಪು ಪ್ರದೇಶ ಅತ್ಯಂತ ಅಭಿವೃದ್ಧಿಯ ಒಂದು ಪ್ರದೇಶ ಇವತ್ತು ಆಗಿದೆ. ಈ ಪ್ರದೇಶಕ್ಕೆ ಅವತ್ತು ನಾವು 108 ಆ್ಯಂಬುಲೆನ್ಸ್ ನಾವು ತಂದಾಗ ಮಂಚಿ, ಸಾಲೆತ್ತೂರು ಮತ್ತು ಸುತ್ತಮುತ್ತೆಲ್ಲ ಮುಖಂಡರೆಲ್ಲ ಬಂದು ಮುಡಿಪು ಬಹುಶಃ ನಾಟಕನಲ್ಲಿ ಆ್ಯಂಬುಲೆನ್ಸ್ ಇದೆ, ಹತ್ತಿರ ಇದೆ, ನಮಗೆ ಆ ಕಡೆಗೆ ಬಿಟ್ಲತನಕ್ಕಿಲ್ಲ, ಅಲ್ಲಿಗೆ ಕೊಡಬೇಕಂತ ಹೇಳಿದಾಗ ಕುರ್ನಾಡು ಮತ್ತು ಮುಡಿಪಿನ ಎಲ್ಲ ಹಿರಿಯರು ಸಹೋದರರು, ಪಂಚಾಯತ್ ಸದಸ್ಯರೆಲ್ಲರೂ ಕೂಡ ಸೇರಿಕೊಂಡು ನಮ್ಮ ಚಂದ್ರಸ್ಕರ್ ಇರಲಿ, ಪ್ರಶಾಂತ್ ಕಾಜು ಇರಲಿ, ದೇವದಾಸ್ ಭಂಡಾರಿ ಇರಲಿ, ಗಣೇಶ್ ಇರಲಿ, ಅವತ್ತು ಜಲೀಲ್ ಮತ್ತು ನಾಸೀರ್ ಇವರೆಲ್ಲ ಸೇರಿ ತೊಂದರೆ ಇಲ್ಲ, ನಾವು ಮಂಚಿಗೆ ಇದ್ದರೆ ಅರ್ಜೆಂಟಿಗೆ ತೆಕ್ಕೊಳ್ಳೋ ಅನ್ನೋ ಮಾತನ್ನು ಕೂಡ ಕೊಟ್ಟಿದ್ದರು. ಮೊನ್ನೆ ಮೀಟಿಂಗ್ನಲ್ಲಿ ನಾವು ಚರ್ಚೆ ಮಾಡುವಾಗ ಈಗ ಮುಡಿಪಲ್ಲಿ ಹೆಚ್ಚು ಕಮ್ಮಿ ಆದ ಎಲ್ಲಿಂದ ಆ್ಯಂಬುಲೆನ್ಸ್ ಬರ್ತಂಗೆ ಕೇಳಿದಾಗ ಇವರು ವಾಮಂಜಿಯವರಿಂದ ಬರಬೇಕಂತ ಮಾತನ್ನು ಕೂಡ ನಮಗೆ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಈ ಪ್ರದೇಶಕ್ಕೊಂದು ಆ್ಯಂಬುಲೆನ್ಸನ್ನು ಕೊಡಬೇಕು, ಈ ಪ್ರದೇಶದ ಜನಸಾಮಾನ್ಯರಿಗೆ ಇವತ್ತು ಪ್ರಯೋಜನ ಆಗಬೇಕೆಂಬ ಉದ್ದೇಶದಿಂದ ನಾವು ಇವತ್ತು ನಮ್ಮ ಆತ್ಮೀಯರು, ಸನ್ಮಿತ್ರರು, ನಮ್ಮ ಅತ್ಯಂತ ಸ್ನೇಹಿತರಾಗಿದ್ದಂಥ
ಅನಂತ್ ಪೈ ಅವರನ್ನು ಭಾರತ ಬೀಡಿ ಸಂಸ್ಥೆ ಅನಂತ್ ಪೈ ಅವರನ್ನು ಅವರ ಮಗ ಬಹುಶಃ ಅಗಲಿದ್ದು. ಸೊ ನಾನು ಅವ್ರ ಜೊತೆ ಮಾತಾಡಿಕೊಂಡು ಭಾರತ ಬೀಡಿ ಸಂಸ್ಥೆ ಜೊತೆ ಮಾತಾಡಿ ಈ ರೀತಿ ಹೇಳಿದಾಗ ತಕ್ಷಣ ಅವ್ರು ನಮಗೆ ಅತ್ಯುತ್ತಮವಾದ ಸಂಪೂರ್ಣ ಸುಸಜ್ಜಿತವಾದ ಒಂದು ಆ್ಯಂಬುಲೆನ್ಸನ್ನು ಕೊಡುಗೆ ಕೊಟ್ಟಿದ್ದಾರೆ. ಇದು ಯಾವ ರೀತಿ ಅದನ್ನು ನಡೆಸ್ಕೋಬೇಕಾದ ಸಂದರ್ಭದಲ್ಲಿ ಬಹುಶಃ ಇದನ್ನು ನಾವು ವೆಹಿಕಲ್ ಉಸ್ತಾದವರ ಹೆಸರಿಗೆ ಸಮರ್ಪಿಸಿ ಅವರ ಮುಖಾಂತರ ಅತ್ಯುತ್ತಮವಾದ ಆ ಒಂದು ಸೇವೆಯನ್ನು ಈ ಪ್ರದೇಶ ಯಾರೆಲ್ಲ ಬಹುಶಃ ಈ ನಂಬರಿಗೆ ಕರೆ ಮಾಡ್ತಾರೆ ಅವರಿಗೆ ಅತ್ಯಂತ ಪ್ರಾಮಾಣಿಕತೆಯಿಂದ ಬದ್ಧತೆಯಿಂದ ನಿಷ್ಪಕ್ಷಪಾತ ತಮ್ಮ ಸೇವೆ ಮಾಡ್ತಾರೆ ಎಂಬ ಬಹುಶಃ ಇವತ್ತು ವೆಹಿಕಲ್ ಉಸ್ತಾದ ಮೆಮೋರಿಯಲ್ ಟ್ರಸ್ಟ್ ಮುಖಾಂತರ ಇವತ್ತು ನಡೆಸಪಡಲಿಕ್ಕಿದೆ. ಆದ ಕಾರಣ ಬಹುಶಃ ಈ ಒಂದು ಆ್ಯಂಬುಲೆನ್ಸ್ ಭಾಳಷ್ಟು ಜನರಿಗೆ ಪ್ರಯೋಜನ ಆಗುವಂಥ ವಿಚಾರ ಇವತ್ತು ಆಗಲಿ. ಈ ಒಂದು ಪ್ರದೇಶದಲ್ಲಿ ಬಹುತೇಕ ವರ್ಷದಿಂದ ಏನು ಜನ ಒಂದು ಬೇಡಿಕೆಯಿಂದ ಒಂದು ಆ್ಯಂಬುಲೆನ್ಸ್ ಆಗಿಲ್ಲ ಇವತ್ತು ನಿಂತಿದೆ. ಅದು ಯಾರೆಲ್ಲ ಸಹಕಾರ ಕೊಟ್ಟಿದ್ದಾರ ಸರ್ವರಿಗೂ ಕೂಡ ನಾನು ಶುಭಾಶಯ ನಾನು ಸಲ್ಲಿಸ್ತೇನೆ. ಪವಿತ್ರವಾದ ಆ ಒಂದು ಈದ್ ಹಬ್ಬದ ದಿವಸ ಕೂಡ ಚಾಲನೆ ಕೊಟ್ಟು ನಮಗೆ ಅತ್ಯಂತ ಸಂತೋಷ ಅಂತ ಎನಿಸ್ಕೊಂಡು ಬಹುಶಃ ಸೇರಿದ ಎಲ್ಲ ನಮ್ಮ ಹಿರಿಯರಿಗೆ ಮತ್ತು ಈ ಒಂದು ಕಾರ್ಯಕ್ರಮ ನಿರೂಪಿಸಿದಂಥ ಎಲ್ಲ ನಮ್ಮ ಸೋದರ ಮಿತ್ರರಿಗೆ ನಮ್ಮ ಎಲ್ಲ ಹೈದರ್ ಅವರಿಗೆ ಹಾಗೂ ಮತ್ತೊಮ್ಮೆ ಭಾರತ ಬೀಡಿ ಸಂಸ್ಥೆಯ ಎಲ್ಲ ನಮ್ಮ ಆ ಮುಖ್ಯಸ್ಥರಿಗೆ ಅವರ ಕುಟುಂಬಸ್ಥರಿಗೆ ನಮ್ಮ ಕ್ಷೇತ್ರ ಜನರ ಪರವಾಗಿ ಸಮಸ್ತ ಮುಡಿಪು ಜನರ ಪರವಾಗಿ ಎಲ್ಲ ವರ್ಗದ ಪರವಾಗಿ ನಾನು ಪ್ರೀತಿಪೂರ್ವಕ ಕೃತಜ್ಞತೆ ಸಲ್ಲಿಸಿ ಯಾವೊಂದು ವಿಶ್ವಾಸ ಕೊಟ್ಟಿದ್ದಾರೆ ಅದನ್ನು ಅಷ್ಟೇ ಗೌರವಪೂರ್ವಕವಾಗಿ ಪ್ರಾಮಾಣಿಕತೆಯಿಂದ ಜನಸಾಮಾನ್ಯರಿಗೆ ಉಪಯೋಗಿಸಲು ಕೂಡ ಮಾತನ್ನು ನಾವು ಇವತ್ತು ಕೊಡ್ತೇವೆ. ಧನ್ಯವಾದಗಳು.